ಹರೇ ಶ್ರೀನಿವಾಸ, ಹೇಗಿದ್ದೀರೆಲ್ಲರೂ? ಇವತ್ತಿನ ಶ್ರೀಕೃಷ್ಣ ವಜ್ರಕವಚ ಅಲಂಕಾರ ನೋಡ್ಕೊಂಬನ್ನಿ. ಭೋಜನ ಶಾಲೆ ದೇವರು ಅಂದರೆ ಚಂದ್ರಶಾಲೆ ಆಂಜನೇಯ ದೇವರ ಅಲಂಕಾರ ತುಂಬಾ ಚೆನ್ನಾಗಿತ್ತು, ನೋಡ್ಬೋದು. ಇವತ್ತು ತುಳಸಿ ಅಲಂಕಾರ, ಆಮೇಲೆ ಪೂಜೆಗಳನ್ನೆಲ್ಲ ನೋಡ್ಕೊಂಬನ್ನಿ. ಆನಂತರ ಬೆಳಗ್ಗೆ ಉಡುಪಿಗೆ ಹೋದಾಗ ಅಲ್ಲಿ ಏನೇನು ನಡೆಯಿತು, ಏನೇನು ಪ್ರಿಪರೇಷನ್ ಆಗ್ತಾ ಉಂಟು ಲಕ್ಷ ದೀಪೋತ್ಸವಕ್ಕೆ. ಇವತ್ತಿನಿಂದ ಸ್ಟಾರ್ಟು, ಶುಕ್ರವಾರ ತನಕ ಇದೆ. ಈ ಸಲ 3 ದಿವಸ ಮಾತ್ರ ಬರುತ್ತೆ, ಕೆಲವೊಂದು ಸಲ 4 ದಿವಸ ಬರುತ್ತೆ, ತುಂಬ ಸಲ 4 ದಿವಸ ಬರುತ್ತೆ. ಈ ಸಲ 3 ದಿವಸ ಬಂದಿದೆ. ನೋಡ್ಬೋದು, ಕಿರಿಯತಿಗಳೆಲ್ಲ ತುಳಸಿಗೆ ದೇವರಿಗೆ ಪೂಜೆ ಮಾಡೋದನ್ನು ನೋಡ್ಬೋದು. ಆಮೇಲೆ ಇದು ರಥಕ್ಕೆ ಮುಗುಳಿ ಇಡೋದನ್ನು ನೀವು ಕಾಣ್ಬೋದು. ಇಲ್ಲಿ ರವೀಂದ್ರ ಮಠದಲ್ಲಿ ನಡೆದಂತಹ ತುಳಸಿ ಪೂಜೆ ನೋಡ್ಬೋದು. ಇದು ನಮ್ಮ ಮನೆಯಲ್ಲಾಗಿರುವಂಥದ್ದು. ಆಮೇಲೆ ರಥಬೀದಿಯಲ್ಲಿ ಏನೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ. ಹುಣಸೆಕಾಯಿ ಕೊಡ್ತೀನವ್ವ? ಹೇಗೆ? 5-6 kg ತಾಂಡೋರು. ಹೆಸರೇನವ ನಿಂದು? ಎಲ್ಲಿಂದ ಬಂದೆ? ಚಿಕ್ಕಮಂಗ್ಳೂರು. ಹೇಗಪ್ಪ ಕಣ್ಣು? ನಮಗೊಂದು 2 ಕೊಡ್ಬೋದಾ? ನೀವ ಮಾತ್ರ, ನಾನು ಯಾರು ಅಂತ ನೋಡೋದು. ನಮ್ಮದು ಯೂಟ್ಯೂಬ್ ಚಾನಲ್ ಉಂಟಲ್ಲ. ಹಾಂ, ಯಾವ್ರವ? ಓ, ಅಲ್ಲಿಂದ ಬಂದ್ಯಾ? ಅಲ್ಲಿ ಹೂವು, ನೆಲ್ಲಿಕಾಯಿ ಇಂಥದ್ದೆಲ್ಲ ಮಾರಲಿಕ್ಕೆ ಬಂದವ್ರ ನಾನು ಮಾತಾಡ್ತೀನಿ. ಕಣ್ಣು ಅಂತಂದರೆ ಇದು ಈಚಲ್ ಮರ ಅಂತಾರೆ, ಅದಕ್ಕೆ ಹಣ್ಣದು. ಇಲ್ಲಿ ಸಂತೆ ಎಲ್ಲ ಬಂದಿರೋದನ್ನು ನೀವು ನೋಡ್ಬೋದು. ಈಗ ಏನು ಗೊತ್ತಾ, ಸಂಜೆ 4ರಿಂದ 5 ಗಂಟೆ ಒಳಗೆ ಇವರೆಲ್ಲ ಜಾಗ ಖಾಲಿ ಮಾಡಿ ಹೋಗಬೇಕಾಗತ್ತೆ. ಯಾಕಂದ್ರೆ ರಥೋತ್ಸವ ಸ್ಟಾರ್ಟ್ ಆಗುವ ಕಾರಣ, ದೀಪೋತ್ಸವ ಸ್ಟಾರ್ಟ್ ಆಗುವ ಕಾರಣ ಯಾರನ್ನೂ ಅಲ್ಲಿ ಮಾರಲಿಕ್ಕೆ ಬಿಡೋದಿಲ್ಲ. ನೋಡ್ಬೋದು, ಅದಕ್ಕಿಂತ ಮುಂಚೆ ಹೋಗುವ ಧಾವಂತ ಅವರಿಗೆ ಎಲ್ಲ ಮಾರ್ತಾ ಹೋಗ್ತಾಯಿದ್ರು. ನಾನು ನಮ್ಮ ಮನೇಲಿ ಬೆಳಗ್ಗೆ ಪೂಜೆ ಆಗಿದ್ದೆ ತಾನೆ, ಸ್ವಲ್ಪ ನೆಲ್ಲಿಕಾಯಿ, ಆನಂತರ ಹುಣಸೆಕಾಯಿ ಇದ್ದರೆ ತೊಕ್ಕು ಮಾಡಲಿಕ್ಕೆ ನಾನು ನಾಳೆದಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ. ಅದನ್ನ ಮಾಡಲಿಕ್ಕೆ ನಾನು ಹುಣಸೆಕಾಯಿ ಮತ್ತು ನೆಲ್ಲಿಕಾಯಿ ತೊಗೊಂಬರ್ಲಿಕ್ಕೆ ಹೋಗಿದ್ದೆ. ನೋಡ್ಬೋದು ರಥ ಬೀದಿಯಲ್ಲಿ ಎಷ್ಟು ಬಿಸಿಲಿತ್ತು ಅಂತಂದರೆ ನಡೆಯೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬಿಸಿಲಿತ್ತಲ್ಲಿ. ನೋಡಿ ಎಷ್ಟು ಸಂತೆ ಬಂದಿದೆ. ಸಂಜೆ ಆಗುವಾಗ ಫುಲ್ ಎಲ್ಲ ಖಾಲಿಯಾಗಿ ಮುನ್ಸಿಪಾಲ್ಟಿಯವರೆಲ್ಲ ಕಸನೂ ತಗೊಂಡೋಗಿರ್ತಾರೆ, ನೀವು ಕಾಣ್ಬೋದು. ರಥಕ್ಕೆ ಮುಗುಳಿ ಇಡೋದನ್ನು ನೋಡಿದ್ರಲ್ಲ, ನೋಡಿ ಇನ್ನೂ ಫಿನಿಶ್ ಆಗಬೇಕು. ಆ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ಇದೆ ನೋಡಿ, ಅದನ್ನ ಅಲ್ಲಿಗೆ ಫಿಕ್ಸ್ ಮಾಡ್ತಾಯಿದ್ರು. ಅದೀಗ ಒಂದು 2-3 ಗಂಟೆ ಒಳಗೆಲ್ಲ ಮುಗ್ದೋಗ್ಬಿಡುತ್ತೆ. ಹೊತ್ತು ನೋಡಿ, ಇದೆಲ್ಲ ಆ ಬೆತ್ತದ ಕೋಲಿಗೆ ಕಟ್ಟಿದ್ದು ಇದೆಲ್ಲ ಸೆಟ್ ಮಾಡ್ತಾರೆ. ನೋಡ್ಬೋದು ಅಲ್ಲಿ ಫೋಟೋಸ್ ಎಲ್ಲ, ದಶಾವತಾರ ಫೋಟೋಸು ಅಥವಾ ಏನೇನೋ ಹಾಕಿರ್ತಾರೆ, ನೋಡ್ಬೋದು. ಈಗ ಖಾಲಿಯಾಗಿದೆ ರಥ ಬೀದಿ. ಸಂಜೆ ಆಗುವ ಕಾಲು ಇಡಲಿಕ್ಕೆ ಜಾಗಿರೋದಿಲ್ಲ, ಅಷ್ಟು ಜನ ಇರುತ್ತೆ ಇಲ್ಲಿ. ನೋಡಿ, ಇದು ಕೂಡ ಅಷ್ಟೇ, ರಥ ಕೂಡ ರೆಡಿಯಾಗಿದೆ, ಮುಗುಳಿ ಇಟ್ಟಾಗಿದೆ, ನೀವು ಕಾಣ್ಬೋದಲ್ಲಿ. ಆನಂತರ ಯಾವುದೋ ಒಂದು ವೃಂದಾವನದ ಸಂಕೇತದೊಂದು ಇದಿತ್ತು, ಟ್ಯಾಬ್ಲೋ ಥರ. ನೋಡಬೇಕದೆಂತ ಅಂತ ಸಂಜೆ ಉತ್ಸವಕ್ಕೆ ಹೋದರೆ ಆದರೆ ಲೈವ್ ಬರ್ತೀನಿ. ಮೋಸ್ಟ್ಲಿ ಕನೆಕ್ಷನ್ ಸಿಗದಿದ್ದರೆ ಮೋಸ್ಟ್ಲಿ ರೆಕಾರ್ಡ್ ಮಾಡಿ ನಾಳೆ ವೀಡಿಯೋಕ್ಕೆ ಹಾಕ್ತೀನಿ. ಇವತ್ತಿನ ವೀಡಿಯೋ ಸ್ವಲ್ಪ ಲೆಂತ್ ಆಗಿದೆ, ನೋಡ್ಬೋದು, ಲೆಂತಿಯಾಗಿ ಬಂದಿದೆ. ತಿಬ್ಬುಳೆ ಅಂದರೆ ಮರದ ಇದೆಯಲ್ಲ, ದೀಪಗಳನ್ನೆಲ್ಲ ಮರದಲ್ಲ ಸಲ ಮಣ್ಣಿನ ದೀಪಗಳನ್ನು ಇಟ್ಟಿರೋದು ನೀವು ಕಾಣ್ಬೋದಲ್ಲಿ. 1 ಲಕ್ಷ ತನಕ ಇರುತ್ತೆ ಅದರಲ್ಲಿ. ನೋಡಿ, ಎಲ್ಲ ಕಡೆ ನೀವು ಸೆಕ್ಯೂರಿಟಿ ಹತ್ರ ಮಾತಾಡಿಸ್ಕೊಂಡು ಬಂದೆ ನಾನು. ನೋಡಿ, ಆನಂತರ ತೆಪ್ಪೋತ್ಸವಕ್ಕೆ ರೆಡಿಯಾಗಿರೋದನ್ನು ಕಾಣ್ಬೋದು. ಗೀತೋಪದೇಶ ಕಾನ್ಸೆಪ್ಟ್ ಅನಿಸುತ್ತೆ. ರಾತ್ರಿ ಅಂತೂ ನೋಡ್ತೀವಲ್ಲ, ನಿಮಗೂ ತೋರಿಸ್ತೀನಿ ಅಷ್ಟೊತ್ತಿಗೆ. ನೋಡಿ, ತುಂಬಾ ಚೆನ್ನಾಗಿತ್ತು. ಇವತ್ತು ನಾಳೆ ನಾಡಿದ್ದು ಈ ಮಧ್ವ ಸರೋವರದಲ್ಲಿ ದೀಪಗಳನ್ನು ಹಚ್ಚಿಟ್ಟು ನೋಡಿ, ಇಲ್ಲಿ ತಿಬ್ಬುಳೆಲ್ಲ ಅಂದರೆ ಮಣ್ಣಿನ ದೀಪಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ತಿಬ್ಬುಳೆ ಹಚ್ಚಿಬಿಟ್ಟು ತೆಪ್ಪೋತ್ಸವ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ. ನಾನು ವರ್ಷವೂ ನಿಮಗೆ ತೋರಿಸ್ತೀನಿ. ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೀವು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಎಲ್ಲನೂ ಸಜ್ಜಾಗ್ತಾ ಉಂಟು. ಸಂಜೆ ಒಳಗೆಲ್ಲ ರೆಡಿ ಆಗಿಬಿಡುತ್ತೆ. ಆನಂತರ ನಾನು ದೋಸೆ 5 in 1 ದೋಸೆ ಅಂದರೆ ಇಡ್ಲಿನಾಗುತ್ತೆ, ದೋಸೆನಾಗುತ್ತೆ, ಉತ್ತಪ್ಪನಾಗುತ್ತೆ ಅಂತ ದೋಸೆ ಮಾಡ್ತಾಯಿದ್ದೀನಿ.
ಇದಕ್ಕೆ ನೋಡಿ ನನ್ನ ಬಾಯಲ್ಲಿ ಹೇಳ್ತಾ ಹೋಗ್ತೀನಿ. 5 ವಾಟಿ, ನಾನು ವಾಟಿ ಪ್ರಕಾರ 8 ವಾಟಿ ಅಕ್ಕಿ, 1 ವಾಟಿ ಉದ್ದು, ಅರ್ಧ ವಾಟಿ ಅವಲಕ್ಕಿ ಮತ್ತು ಸಬ್ಬಕ್ಕಿ, ನೆಕ್ಸ್ಟು ಸ್ವಲ್ಪ ಮೆಂತೆ, ಉದ್ದಿನಬೇಳೆ ಅಲ್ಲ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಂಡೆ ನಾನು. ಯಾಕಂದರೆ ವ್ರತಕ್ಕೆ ಸ್ಟಾರ್ಟ್ ಮಾಡುವಾಗ ಅದೆಲ್ಲ ಬೇಕಾಗುತ್ತೆ. ಲಿಸ್ಟನ್ನು ಕೊಡ್ತಾ ಬರ್ತೀನಿ, ಆಮೇಲೆ ನೋಡ್ಬೋದು ನೀವು. ಅದೆಲ್ಲನೂ ರುಬ್ಬಿಬಿಟ್ಟು ಹದಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನ ಹುದುಗಕ್ಕೆ ನೋಡಿ, ಸ್ಟವ್ವಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಆ ಗಂಜಿಗೆ ಅಕ್ಕಿನೂ ಹಾಕಿಟ್ಟಿದ್ದೀನಿ. ಸಾಂಬ್ರಾಣಿ, ಆಲೂಗಡ್ಡೆ, ಸೌತೆಕಾಯಿ ಎಲ್ಲ ಹಾಕಿ ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೀನಿ. ಕೋಸಂಬರಿಗೂ ರೆಡಿ ಮಾಡಿಟ್ಟಿದ್ದೀನಿ. ಇದು ಚಟ್ನಿದ್ದು ನೋಡಿ, ಹೊಸ ಹುಣಸೆಕಾಯಿ, ಆನಂತರ ನೆಲ್ಲಿಕಾಯಿದು ತುದಿ ತೆಗೆದಿರೋದು ನೋಡಿ, ಬತ್ತಿಗೆ ಅಂತ ತೆಗೆದಿರೋ, ಅದಕ್ಕೆ ಚಟ್ನಿಗೆ ಹಾಕಿ ಉಪ್ಪು, ಇಂಗು, ಕಾಯಿ ಮೆಣಸಲ್ಲಿ ಹಾಕಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆಯಿಂದ ನೋಡಿ ಸೌತೆನ ಫಸ್ಟ್ ಬೇಯಕ್ಕಿಟ್ಟು, ಆನಂತರ ಆಲೂಗೆಡ್ಡೆ, ಗೆಣಸು, ಸಾಂಬ್ರಾಣಿ ಇದರ ಸಿಪ್ಪೆ ತೆಗೆದು ಅದಕ್ಕೆಲ್ಲ ಒಟ್ಟಿಗೆ ಮಿಕ್ಸ್ ಸಾಂಬಾರು ಮಾಡಿದ್ದೆ ಇವತ್ತು. ನೋಡಿ ಇದನ್ನ ಬೇಯಕ್ಕೆ ಇಟ್ಬಿಟ್ಟು ನೋಡಿ, ಇದರ ಸಿಪ್ಪೆ ತೆಗೆದು ಎಲ್ಲ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ತುಂಬ ಗಡಿಬಿಡಿ ಆಗುತ್ತೆ. ತುಳಸಿ ಹಬ್ಬ ಇದ್ದ ಕಾರಣ ಸ್ವಲ್ಪ ತಲೆನೋವು ಆಗ್ತಾಯಿತ್ತು. ಗಡಿಬಿಡಿ ಆಗುತ್ತೆ. ಆದರೂ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಹಾಕ್ತೇನೆ, ನೀವು ಎಲ್ಲ ಇಷ್ಟಪಡ್ತೀರಾ ಅಂತ. ಯಾರೂ ಸ್ಕಿಪ್ಪು ಮಾಡದೆ ನೋಡಿ ವಿಡಿಯೋನೆಲ್ಲ ನೋಡಿ. ಆನಂತರ ಸಾಂಬ್ರಾಣಿ ಗೆಡ್ಡೆ ಚಿಕ್ಕದಿರುತ್ತೆ, ಅದನ್ನ ಒಂದ ಗೋಣಿ ಚೀಲದಲ್ಲಿ ಹಾಗೇ ಹಾಕಿ ಒರೆಸಿ ಅದರ ಸಿಪ್ಪೆ ತೆಗಿತಾರೆ. ನಾನೇನು ಮಾಡ್ತೀನಿ, ಸ್ವಲ್ಪ ಇರೋದಲ್ವ ಅಂತ ಅಂದ್ಬಿಟ್ಟು ಬೇಯಿಸಿಬಿಟ್ಟು ಸಿಪ್ಪೆ ತೆಗಿತೀನಿ. ನಮಗೆ ಸುಲಭ ಆಗುತ್ತೆ ಅದು ಅಂತ ನೋಡ್ಬೋದು ನೀವು. ನಮ್ಮ ಅಕ್ಕ ಹೇಳ್ಕೊಟ್ರೆ ಸುಲಭದ ಉಪಾಯ ಇದು, ಮಧುಮತಿ ಅಂತ ನೋಡ್ಬೋದು. ಆನಂತರ ನೋಡಿ ಮೂಡೆ ತಂದಿದ್ದೆ ನೋಡ್ಬೋದು. ಇದೊಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಈಗ ಮೂಡೆ ಬೇಯಕ್ಕಿಡೋಣ. ಅಲ್ಲಿ ಮೂಡೆಗೆ ನೀರು ಕುದಿಯೋಕೆ ಇಟ್ಬಿಟ್ಟು ಬೆಣ್ಣೆ ತೆಗಿಯೋಕ್ಕೆ ಬಂದೆ. ನೀವು ಕಾಣ್ಬೋದು, ಚಕ ಅಂತ ಬೆಣ್ಣೆ ತೆಗಿಬೇಕು. ದೇವರಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೆಲ್ಲ ಡೊಗ್ಗಾಲು ಕೃಷ್ಣ ಅಥವಾ ಬೆಣ್ಣೆ ಕೃಷ್ಣ ಆಗಿರ್ತಾರೆ. ಅದಕ್ಕೆ ನಾನು ಬೆಣ್ಣೆ ದಿನ ಇಡ್ತೀನಿ. ಅಷ್ಟೊತ್ತಿಗೆ ಇಲ್ಲಿ ನೀರು ಕುದಿಯಿತು ಕಾಣ್ಬೋದು. ಅದಕ್ಕೆ ನೋಡಿ ಈ ಮೂಡೆ ಒಲಿನ ಇಟ್ಟು ಮಧ್ಯೆ ಒಂದು ಹಂದಾಡ್ದಂಗೆ ಲೋಟೆ ಇಟ್ಟು, ಆನಂತರ ಅದಕ್ಕೆ ಇಡ್ಲಿ ಬಂಧನ ಒಯ್ದು ನೀವು ಕಾಣ್ಬೋದು. ಸ್ವಲ್ಪ ಹುಳಿ ಬಂದಿರಲಿಲ್ಲ, ಸ್ವಲ್ಪ ಚಳಿ ಇತ್ತು ಅನಿಸುತ್ತೆ. ನೋಡಿ, ಈ ಥರ ಮುಚ್ಚಿ ಬೇಯಿಸೋಣ ಅಂತ ಅಂದ್ಬಿಟ್ಟು. ನನ್ನ ಹತ್ರ ಚಿಕ್ಕ ಇಡ್ಲಿ ಪಾತ್ರೆ ಇಲ್ಲ, ಆದ ಕಾರಣ ಹೀಗೆ ಮಾಡಿದೆ. ಸ್ವಲ್ಪ ಏನೊಂದು DIY ಅಂತ ಮಾಡ್ಕೊಂಡ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟೆ ಕಾಣ್ಬೋದು. ಇದಕ್ಕೆ ಎಲ್ಲದಕ್ಕೂ ಇಡ್ಲಿ ಹಿಟ್ಟು ಹಾಕಿಬಿಟ್ಟು ಬೇಯಿಸ್ಬೇಕೀಗ. ನೋಡಿ ಅದನ್ನ ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು, ತೆಂಗಿನಕಾಯಿ ಅದು ಸಾಂಬಾರು ಬೇಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆಲ್ಲ ತೆಂಗಿನಕಾಯಿ ತುರ್ಕೋತಾರೆ. ಹಸಿ ಮಸಾಲೆ ಹಾಕಿ ಮಾಡಿದೆ ನಾನು ನೋಡ್ಬೋದು. ನಮ್ಮ ಅಮ್ಮನ ಮಸಾಲೆ ಇದು. ಸ್ವಲ್ಪ ಕೊತ್ತಂಬರಿ, ಒಂದು ಕೆಂಪು ಮೆಣಸು, ಇಂಗು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಆಗಿಬಿಡತ್ತೆ. ಅದನ್ನೆಲ್ಲ ಹಾಕಿ ಬೆಂದ ಸಾಂಬಾರಿಗೆ ನೋಡಿ, ಇದಕ್ಕೆಲ್ಲ ಇದು ಆಲೂಗಡ್ಡೆ ಎಲ್ಲ ಬೆಂದಿದೆ. ಸೌತೆ ಒಂದು ಬೆಂದರೆ ಆಗಿತ್ತು, ಅದಕ್ಕೆ ಹಾಕಿ ಕುದಿಯಕ್ಕೆ ಬಿಟ್ಟೆ ನೋಡ್ಬೋದು. ಆನಂತರ ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿ ಅಂತ ಹೇಳ್ತೀವಿ, ಅದರದ್ದು ನೆನೆಸಿಟ್ಟಿದ್ದೆ. ಅದರದ್ದು ಪಾಯಸ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಕಾಣ್ಬೋದು. ನಿನ್ನೆನೇ ನಾನು ನೆನೆಸಿಟ್ಟುಬಿಟ್ಟು ಮಾಡಿರುವಂಥದ್ದು. ಫಸ್ಟಿಗೆ ಕಡಲೆಬೇಳೆ ಹಾಕಬೇಕು. ಅದು ಮುಕ್ಕಾಲು ವಾಸಿ ಬೆಂದ ನಂತರ ನಾವು ಅದಕ್ಕೆ ಸೀಮೆ ಅಕ್ಕಿನ ಹಾಕಿ ಬೇಯಿಸಬೇಕು. ದಪ್ಪನೂ ಬರುತ್ತೆ ಅದು. ಆನಂತರ ಬೆಲ್ಲ, ತೆಂಗಿನಕಾಯಿ ಹಾಕಿದರೆ ಸರಿ. ನೋಡಿ ಚಟ್ನಿಗೆ ನೋಡಿ ಅದಕ್ಕೂ ತೆಂಗಿನಕಾಯಿ ಹಾಕಿ ರುಬ್ಬಿದೆ, ನೀವು ಕಾಣ್ಬೋದು. ಎಲ್ಲದಕ್ಕೂ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಂಡೆ ನಾನು. ಚಟ್ನಿ ನಾನು ತುಂಬ ಸಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದೆಲೆಗದ್ದು ಚಟ್ನಿ ಅಥವಾ ತಿಮರೆ ಚಟ್ನಿ ಇದು. ನೋಡಿ ಈಗ ಕಡಲೆಬೇಳೆ ಹಾಕಿ ಬೇಯಕ್ಕಿಟ್ಬಿಡಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕಿಟ್ಬಿಡಿ. ಆನಂತರ ಇದು ಮುಕ್ಕಾಲು ವಾಸಿ ಬೆಂದ ನಂತರ ಹೇಳಿದಂಗೆ ನಾನು ಅದಕ್ಕೆ ಸೀಮೆ ಅಕ್ಕಿ ನೆನೆಸಿದ್ದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಬೆಲ್ಲ, ತೆಂಗಿನಕಾಯಿ ಹಾಲು, ಬೆಲ್ಲ ಮತ್ತು ಚಿಟಿಕೆ ಉಪ್ಪು ಹಾಕಬೇಕು, ತುಪ್ಪ ಎಲ್ಲ. ಆನಂತರ ಅದೆಲ್ಲ ಬೆಲ್ಲ ಕರಗಿದ ನಂತರ ತೆಂಗಿನಕಾಯಿ ಹಾಲು ಹಾಕಿ ಒಂದು ಕುದಿ ಬರೆಸಿದ್ರೆ ಪಾಯಸ ರೆಡಿ. ಹೊಸ ಮಡಿಕೆ ಇತ್ತು, ಅದರಲ್ಲಿ ಮಾಡಿದೆ, ನೀವು ಕಾಣ್ಬೋದು.
ಅದು ಬೇಯ್ತಾ ಇರುವಂಗೆ ದ್ರಾಕ್ಷಿ ಗೋಡಂಬಿ, ಬೆಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಟ್ಟೆ ನೀವು ಕಾಣ್ಬೋದು. ಈ ಮಧ್ಯೆ ತೆಂಗಿನಕಾಯಿ ಹಾಲು ತಗೊಳ್ಳೋಣ ಅಂತ ಹೊರಟೆ ನೋಡ್ಬೋದು. ಗಂಜಿಗೆ ಮತ್ತು ಪಾಯಸಕ್ಕೆ ನೋಡಿ. ಆದ ನಂತರ ಅದು ಬೆಂದ ನಂತರ ಅದಕ್ಕೆ ನೋಡಿ, ಅದು ಬೆಂದಿದೆ ಕಂಪ್ಲೀಟು. ಅದಕ್ಕೀಗ ಬೆಲ್ಲ ಹಾಕ್ಕೊಳ್ಳಿ. ಆನಂತರ ತೆಂಗಿನಕಾಯಿ ಹಾಲು ಹಾಕಿ ಒಂದು ಕುದಿ ಬಂದರೆ ಸಾಕು, ಪಾಯಸ ರೆಡಿ. ಯಾವುದೇ ಒಂದು ಪೂಜೆಗೆ ನೆಲ್ಲಿಕಾಯಿನ ಇದು ಹೂವಿನ ಬತ್ತಿ ಮಾಡಿ ತುಪ್ಪ ದೀಪ ಮಾಡೋದು ತುಂಬ ವಿಶೇಷ. ನೋಡ್ಬೋದು, ಇವತ್ತು ನೆಲ್ಲಿಕಾಯಿದ್ದು ಹೂವಿನ ಬತ್ತಿ ಮಾಡ್ತೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸೈಡನ್ನು ಬತ್ತಿ ಥರ ಮಾಡಿಕೊಂಡು ಅದನ್ನ ಒಂದು ಹೂವಿನ ಥರ ನೀವು ಕಾಣಿಸ್ಬೋದು. ಅದೇ ಥರ ಮಾಡಿ ಅದಕ್ಕೆ ನೀರಾದ ತುಪ್ಪ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡು ಈ ಥರ ತುಪ್ಪ ಹಾಕಿ ಅದನ್ನ ಸೆಟ್ ಮಾಡ್ಕೊಳ್ಳಿ. ಅದರ ತುದಿ ಅಡ್ಡ ಮಗಚತಿದ್ರೆ ಸಾಕು, ಅಷ್ಟು ನಾವು ಅದನ್ನ ಗಟ್ಟಿ ಬತ್ತಿ ಥರ ಮಾಡ್ಕೋಬೇಕು ಒಂದು ಸೈಡು. ಆನಂತರ ನೆಲ್ಲಿಕಾಯಿಗೆ ನೋಡಿ ಹೀಗೆ ನೋಡಿ ಕೂರಿಸ್ಬಿಟ್ಟು ಅದಕ್ಕೆ ನೋಡಿದಂಗೆ ಮಾಡಿ ನೋಡಿ, ಈ ಥರ ಮಾಡಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವರು ಕಲ್ತ್ಕೊಳ್ಳಿ ಅಷ್ಟೇ. ಇದಕ್ಕೆ ನೋಡಿ ಬತ್ತಿಗೆ ತುಪ್ಪ ಹಾಕಿ ಅದನ್ನು ನೆನೆಸಬೇಕು. ಇದರಲ್ಲಿ ಆರತಿ ಮಾಡೋದು ತುಂಬ ವಿಶೇಷ ಇವತ್ತು ದೇವರಿಗೆ. ನಮ್ಮ ಮನೆಯಲ್ಲಿ ಗಂಡಸರು ಪೂಜೆ ಮಾಡೋ ಕಾರಣ ಪೂಜೆ ಮಾಡುವಾಗ ವೀಡಿಯೋ ರೆಕಾರ್ಡೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಾವು ಏಕಾರತಿ ಮತ್ತು ಸಲಕಾರತಿ ಅಂತ ಇರುತ್ತೆ. ಏಕಾರತಿಯಲ್ಲಿ ಬತ್ತಿ ಹಾಕ್ತೀವಿ, ಸಲಕಾರತಿಯಲ್ಲಿ ಚಟ್ಟೆ ಆರತಿ, ಹಲಗೆ ಆರತಿ ಅಂತ ಅದರಲ್ಲಿ ಇದನ್ನ ಇಟ್ಟು ಆರತಿ ಮಾಡ್ತೀವಿ. ನೋಡಿ ಇದು ಆಗೋಯ್ತು. ಇದಕ್ಕೆ ಪಾಯಸಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಕುದಿಸಿದ್ರೆ ಆಗೋಯ್ತು. ಈಗ ಒಂದು ಚಿತ್ರಾನ್ನ ಮಾಡ್ಕೊಳ್ಳೋ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಫಸ್ಟು ಒಗ್ಗರಣೆನ ಚಿತ್ರಾನ್ನಕ್ಕೆ, ಚಟ್ನಿಗೆ, ಕೋಸಂಬರಿಗೆ ಹಾಕ್ಕೊಂಡು ನಂತರ ನೆಲಗಡಲೆ ಹಾಕಿ ಹುರ್ಕೊಂಡು ಮಾಡಿದ್ದೀನಿ, ನೀವು ಕಾಣ್ಬೋದು. ಸಾಸಿವೆ, ಉದ್ದಿನಬೇಳೆ ಹಾಕಿ ಅದು ಚಟಪಟ ಅಂದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಮೂರಕ್ಕೂ ಒಗ್ಗರಣೆ ಕೊಟ್ಕೊಂಡೆ ನಾನು ಫಸ್ಟಿಗೆ. ಆನಂತರ ನೆಲಗಡಲೆ, ತೆಂಗಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನ ತುಂಬ ವಿಶೇಷ, ಯಾಕಂದರೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ತಿಂತಾ ಇರೋದಿಲ್ಲ ನೋಡಿ. ಇವತ್ತು ದೇವರಿಗೆ ಮಾಡಿಡೋದು ಅಪರೂಪ, ತುಂಬ ನರಸಿಂಹ ದೇವರಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನೋಡಿ ನೆಲಗಡಲೆ ಹಾಕಿ ಅದನ್ನ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ಹಾಕಿ ಅದು ಇದು ಹುರಿದ ನಂತರ ಅದನ್ನ ನಾವು ಅನ್ನಕ್ಕೆ ಹಾಕ್ಕೊಳ್ಬೇಕು. ಅನ್ನಕ್ಕೆ ಹಾಕ್ಕೊಂಡು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ಒಂದು ನಿಂಬೆಹಣ್ಣು ಹಿಂಡ್ಕೋಬೇಕು. ನೋಡಿ ಇದಕ್ಕೆ ಹಾಕ್ಕೊಂಡು ಅನ್ನ ಉದುರಾಗಿ ಬಂದರೆ ತುಂಬ ಚೆಂದ ಆಗುತ್ತೆ. ಇದು ನಾವು ಚಿತ್ರಾನ್ನ ತುಂಬ ವೆರೈಟಿಯಲ್ಲಿ ಮಾಡ್ತೀವಿ. ನೋಡೋದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿದರೆ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ. ತಿರುಪತಿ ತಿಮ್ಮಪ್ಪನಿಗೆ ಮೊಸರನ್ನ, ಚಿತ್ರಾನ್ನ, ನಂತರ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಹಾಗೆಯೇ ನರಸಿಂಹ ದೇವರಿಗೂ ಅಷ್ಟೇ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಇಲ್ಲಿ ಅನಂತೇಶ್ವರ ದೇವರಿಗೆ ಮಳೆ ಬರಬೇಕು ಅಂತಂದರೆ ಬೊಂಡಾಭಿಷೇಕ ಮಾಡ್ತಾರೆ. ಜೋರು ವಿಪರೀತ ಮಳೆ ಬಂದು ಏನೇನೋ ಬೇಡದಾಗದೆ ಅಂತ ತುಂಬ ಬೊಳ್ಳ ಎಲ್ಲ ಬಂದರೆ ಆವಾಗ ಅದಕ್ಕೆ ಚಿತ್ರಾನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಈಗ ಒಂದು ಪುದೀನ ಜ್ಯೂಸ್ ಮಾಡೋಣ. ಪುದೀನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಬೆಲ್ಲ,
ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಎದುರಬೇಕು ಇದಕ್ಕೆ. ನೆಕ್ಸ್ಟ್ ಅದಕ್ಕೆ ನೋಡಿ ನಿಂಬೆಹಣ್ಣನ್ನು ರಸ ತೆಗೆದು ಹಾಕೋದಲ್ಲ, ಕಟ್ ಮಾಡಿ ಹಾಕಬೇಕು. ತುಂಬಾ ಚೆನ್ನಾಗಾಗುತ್ತೆ. ಅದರ ಸ್ವಲ್ಪ ಕಹಿ ಬಿಟ್ಕೋಬೇಕದು, ಅದ್ಭುತವಾಗಿ ಬರುತ್ತೆ ಈ ಜ್ಯೂಸು. ಏನು ಗೊತ್ತಾ, ಉಪವಾಸ ಮುಗಿಸಿದಾಗ ಈ ಬಾಯಾರಿಕೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದನ್ನ ಸೋಸ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡು ನಾನು ದೇವರಿಗೂ ನೈವೇದ್ಯಕ್ಕೆ ಇಡ್ತೀನಿ. ಆನಂತರ ನೋಡಿ ತೆಂಗಿನಕಾಯಿ ತುರಿಗೆ, ಬೆಲ್ಲ, ಸ್ವಲ್ಪ ತುಪ್ಪ, ಏಲಕ್ಕಿ ಹಾಕ್ಕೊಂಡು ಆನಂತರ ಅವಲಕ್ಕಿ ಮಿಕ್ಸ್ ಮಾಡಿದರೆ ಪಂಚಗಜ್ಜಾಯ ರೆಡಿ. ಇದು ಪೂಜೆಗೂ, ತುಳಸಿ ಪೂಜೆಗೂ, ದೇವ್ರ ಪೂಜೆಗೂ ಬೇಕು ಇದು. ನೋಡಿ, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅವಲಕ್ಕಿ ಹಾಕ್ಕೊಳ್ಳಿ. ಚೆಂದ ಮಿಕ್ಸ್ ಮಾಡಿದರೆ ಆಗೋಯ್ತು ನಮ್ಮ ಅಡಿಗೆ. ಅದರ ಸ್ವಲ್ಪ ಒಂದು ವಾಟಿಯಲ್ಲಿ ದೇವರಿಗೆ ತೆಗೆದಿರ್ತೀವಿ, ಪಾತ್ರೆಯಲ್ಲಿ ನಾವು ಹೊರಗೆ ತುಳಸಿ ಕಟ್ಟೆ ಪೂಜೆಗೆ ತಗೊಂಡು ಹೋಗ್ತೀವಿ, ತುಳಸಿ ಪೂಜೆಗೆ. ನೋಡಿ, ಗಂಜಿ, ಅನ್ನ, ಪಾಯಸ, ಚಟ್ನಿ, ಬೆಣ್ಣೆ, ಕೋಸಂಬರಿ, ಇಡ್ಲಿ, ಆಮೇಲೆ ಚಿತ್ರಾನ್ನ, ಪಂಚಕಜ್ಜಾಯ ಎಲ್ಲ ರೆಡಿ. ಹೇಗಾಯಿತು? ಜ್ಯೂಸ್ ಕೂಡ ಇದೆ, ಕಾಣ್ಬೋದು ನೀವು. ಸಾಂಬಾರು ಪಕ್ಕದಲ್ಲೇ ಇತ್ತು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಮ್ಮ ತುಳಸಿನ ಪೂಜೆ ಮಾಡುವಾಗ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ, ದೀಪ ಎಲ್ಲ ತೊಗೊಂಡೋಗಿದ್ದೆ ಒಳಗೆ. ನಾವು ಸಿಂಪಲಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ, ಬಾಳೆಕಂದುಗಳನ್ನು ಇಟ್ಟು. ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡ್ಕೊಂಡು ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ವೀಡಿಯೋ ಇದು, ಯಾಕಂದರೆ ದ್ವಾದಶಿ ಇದ್ದು ಆದ ಕಾರಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.